ಮಂಗಳೂರು ನಗರದ ಬೈಕಂಪಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೂನ್ 29ರಂದು ನಸುಕಿನ ಜಾವ ಕೇರಳದ ಚಿನ್ನಾಭರಣ ವ್ಯಾಪಾರಿ ವಿಕಾಸ್ ಎಂಬವರನ್ನ ದರೋಡೆ ಮಾಡಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಪ್ರಕರಣದಲ್ಲಿ 3 ದರೋಡೆಕೋರರನ್ನ ಮಂಗಳೂರು ಉತ್ತರ ಉಪವಿಭಾಗದ ಎಸಿಪಿ ನೇತೃತ್ವದ ಪೊಲೀಸ್ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಆರೋಪಿಗಳ ಬೆನ್ನು ಹಿಡಿದ ಪ್ರತ್ಯೇಕ ತನಿಖಾ ತಂಡ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಿ ಆರೋಪಿಗಳಾದ ಕೇರಳದ ತಲಶ್ಶೇರಿ ನಿವಾಸಿ 37 ವರ್ಷದ ನಿಮಿಲ್ ಆರ್.ಕೆ, ಮಡಿಕೇರಿ ಹಕತ್ತೂರು ನಿವಾಸಿ 40 ವರ್ಷದ ಇಶ್ರಾದ್ ಮತ್ತು ಮಡಿಕೇರಿ ನಿವಾಸಿ 49 ವರ್ಷದ ಮುಸ್ತಾಫಾ ಅವರನ್ನ ಬಂಧಿಸಿದೆ. ಪ್ರಕರಣದಲ್ಲಿ ಒಟ್ಟು 16 ಮಂದಿ ಶಾಮೀಲಾಗಿದ್ದು ಇನ್ನೂ 13 ಮಂದಿಯನ್ನ ಬಂಧಿಸಲು ಬಾಕಿ ಇದೆ. ಕೇರಳದ ಚಿನ್ನಾಭರಣ ವ್ಯಾಪಾರಿ ವಿಕಾಸ್ ಅವರು ಕುಟುಂಬ ಸಮೇತ ಮಹಾರಾಷ್ಟ್ರದಲ್ಲಿ ಮದುವೆ ಸಮಾರಂಭ ಮುಗಿಸಿ ಮರಳಿ ಕೇರಳದತ್ತ ಹೋಗುತ್ತಿದ್ದಾಗ 3 ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ವಿಕಾಸ್ ಕಾರನ್ನ ಬೈಕಂಪಾಡಿ ಬಳಿ ಅಡ್ಡಗಟ್ಟಿ ಹಲ್ಲೆ ಮಾಡಿ ಅವರ ಕಾರನ್ನ ದೋಚಿ ಚಿನ್ನಾಭರಣ ಸಹಿತ ಪರಾರಿಯಾಗಿತ್ತು. ಮಂಗಳೂರು ಉತ್ತರ ಎಸಿಪಿ ನೇತೃತ್ವದ ತಂಡ ತನಿಖೆ ನಡೆಸಿ 3ರನ್ನ ಬಂಧಿಸಿದೆ. ಹೆಚ್ಚಿನ ವಿಚಾರಣೆ ನಡೆಯುತ್ತಿದೆ. ಎಲ್ಲ 3 ಆರೋಪಿಗಳನ್ನ 10 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ 4 ಕಾರುಗಳ ಪೈಕಿ ಒಂದು ಇನೋವಾ ಕ್ರಿಸ್ಟಾ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ. ಉಳಿದ 3 ಕಾರುಗಳು ಮತ್ತು ದರೋಡೆ ಮಾಡಿದ 180 ಗ್ರಾಂ ಚಿನ್ನಾಭರಣ ಹಾಗೂ 2 ಮೊಬೈಲ್ ಫೋನ್ ಪತ್ತೆಗೆ ಬಾಕಿ ಇದೆ.